ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ सहगणललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधा कान्ता नमोऽस्तु ते. तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरि प्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे. श्री श्री राधा गोविंद की जय. श्री श्री गौरनिताय की जय. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಎಲ್ಲರಿಗೂ ಸ್ವಾಗತ. ಇದು ಶ್ರೀಲ ಪ್ರಭುಪಾದರ ವ್ಯಾಸ ದಿನದ ಒಂದು ನಿಮಿತ್ತವಾಗಿ ಹಾಕಿರುವ ಒಂದು ತರಗತಿ. ಇದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಿನ್ನೆ ಕೂಡ ನಾವು ನೋಡಿದ್ದೇವೆ ಒಂದನೆಯ ಭಾಗವನ್ನು. ಇವತ್ತು ಅದೇ ಮುಂದುವರಿದ ಭಾಗ. ಶ್ರೀಲ ಪ್ರಭುಪಾದರು ಇಸ್ಕಾನ್ನ ಸಂಸ್ಥಾಪಕ ಆಚಾರ್ಯರು. ಸೊ ಹಾಗಾಗಿ ಅವರು 1896 ಸೆಪ್ಟೆಂಬರ್ 1 ಜನಿಸಿದರು. ತಾಯಿ ಶ್ರೀಮತಿ ರಜನಿ, ತಂದೆ ಗೌರಮೋಹನ್ ಡೇ. ಕಲ್ಕತ್ತಾದಲ್ಲಿ ಜನ್ಮವಾಯಿತು ಅವರದು. ಸ್ಕಾಟಿಷ್ ಚರ್ಚ್ ಕಾಲೇಜಿನಲ್ಲಿ BA ಮಾಡಿದ್ದಾರೆ. ಹಾಗೂ ಮುಂದೆ ಅವರು ಶ್ರೀಮತಿ ರಾಧಾರಾಣಿ ಅವರನ್ನು ವಿವಾಹವಾಗಿದ್ದಾರೆ. ಇದನ್ನೆಲ್ಲ ಕೂಡ ನಾವು ನಿನ್ನೆ ಅವರ ಜೀವನವನ್ನು ನೋಡಿದ್ದೇವೆ. 1900 ಅಂದರೆ ಅವರು 22ರಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರನ್ನು ಮೊದಲ ಸಾರಿ ಭೇಟಿ ಮಾಡಿರ್ತಾರೆ. ನಿನ್ನೆ ಇಲ್ಲಿವರೆಗೆ ನಾವು ನೋಡಿದ್ದೇವೆ. ಈಗ 1932ರಲ್ಲಿ ಅವರಿಗೆ ಅಂದರೆ ಸುಮಾರು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರನ್ನು ಮೊದಲು ಭೇಟಿಯಾಗಿ 10 ವರ್ಷದ ನಂತರ ಅವರಿಗೆ 1ನೇ ಮತ್ತು 2ನೆಯ ದೀಕ್ಷೆ ಸಿಕ್ಕಿದೆ. ಅಂದರೆ ಹರಿನಾಮ ದೀಕ್ಷೆ ಮತ್ತು ಬ್ರಾಹ್ಮಣ ದೀಕ್ಷೆ ಒಟ್ಟಿಗೆ ಸಿಕ್ಕಿದೆ. ಸೊ ಹಾಗಾಗಿ ಇಲ್ಲಿ ಅವರು 1930ರಲ್ಲಿ ಅವರ ತಂದೆಯವರನ್ನು ಅವರು ಕಳೆದುಕೊಂಡರು. ಸೊ ಹಾಗಾಗಿ ಅವರು ಅಲ್ಲಿ ಮನೆಯಲ್ಲಿ ಅಂದರೆ ಆ ದಿವಸ ಅವರು ಆ ಮನೆಯಲ್ಲಿ ತಂದೆಯ ಕೊನೆಯ 2 ಆಸೆಗಳನ್ನು ಅವರು ಕೂಡ ಪೂರೈಸಿದ್ದಾರೆ. ತಮ್ಮ ಹಸು ಮತ್ತು ಕರುವನ್ನು ಅಲಹಾಬಾದಿನ ಗೌಡಿಯ ಮಠಕ್ಕೆ ಅವರು ದಾನ ಮಾಡುವುದು ಮತ್ತು ಮನೆಯಲ್ಲಿ ಹರಿನಾಮ ಸಂಕೀರ್ತನವನ್ನು ಏರ್ಪಡಿಸುವುದು. ಸೊ ಹಾಗೂ ಎಲ್ಲ ವೈಷ್ಣವರಿಗೆ ಪ್ರಸಾದವನ್ನು ಕೊಟ್ಟಿರೋದು. ಈ ರೀತಿ ಅವರು ಮಾಡಿದರು. ಹಾಗಾಗಿ ತಂದೆ ತುಂಬ ಅವರನ್ನು ಈ ಒಂದು ವೈಷ್ಣವ ಸಂಪ್ರದಾಯದಂತೆ ಅವರನ್ನು ಬೆಳೆಸಿದ್ದು ಮತ್ತು ಅವರಲ್ಲಿ ಭಗವಂತನ ಬಗ್ಗೆ ಅವರಲ್ಲಿ ಆಸಕ್ತಿಯನ್ನು ಮೂಡಿಸಿದ್ದು ಆ ತಂದೆ. ಸೊ ಹಾಗಾಗಿ ಅವರ ಉತ್ತಮ ಹಿತೈಷಿ ಇನ್ನಿಲ್ಲವಾದರು.
ಆಮೇಲೆ ಅಭಯ ಚರಣ ಅರವಿಂದ ಅಂತ ಅವರಿಗೆ ಈ ದೀಕ್ಷೆಯ ನಂತರ ಹೆಸರನ್ನು ಅವರ ಗುರು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಕೊಡುತ್ತಾರೆ. ಆಮೇಲೆ ಏನಾಯ್ತು ಅಂತಂದ್ರೆ ಅವರಿಗೆ ಔಷಧಿ ಒಂದು ಫಾರ್ಮಸ್ಯೂಟಿಕಲ್ ಒಂದು ಬಿಸಿನೆಸ್ ಇತ್ತು. ಸೊ ಹಾಗಾಗಿ ಅವರು ಔಷಧಿಯ ವ್ಯವಹಾರವನ್ನ ಅಂದರೆ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ರು. ಮತ್ತೆ ಅಲಹಾಬಾದ್ಗೆ ಅವರು ಮತ್ತೆ ಅವರ ಫ್ಯಾಮಿಲಿ ಹೆಂಡತಿ ಮಕ್ಕಳ ಜೊತೆ ಅಲ್ಲಿ ಹೋಗಿದ್ದರು 1932ರಲ್ಲಿ. ಆಮೇಲೆ ಅವರು ಅಲ್ಲಿ ಅಂದರೆ ಅಲ್ಲಿಂದ ಅವರು ಒಂದು ಗೌಡಿಯ ಮಠಕ್ಕೆ ಒಂದು ಅನೇಕ ಬಾರಿ ಬಂದಿದ್ದರು. ಒಂದು 4 ವರ್ಷಗಳಲ್ಲಿ ಅವರು ಆಧ್ಯಾತ್ಮಿಕ ಗುರುಗಳು ಕಾಣಲಿಕ್ಕಾಗಿ 12 ಬಾರಿ ಅವರು ನೋಡಿದರು. ಅದರಲ್ಲಿ ಅವರು ಕಲ್ಕತ್ತಾಕ್ಕೆ ಬರ್ತಾ ಇದ್ದಿದ್ರು ಮಧ್ಯೆ ಮಧ್ಯೆ. ಸೊ ಆ ಸಮಯದಲ್ಲೆಲ್ಲ ಅವರು ತಮ್ಮ ಗುರುಗಳನ್ನು 12 ಬಾರಿ ನೋಡಿದರು. ಇದರಲ್ಲಿ 1935ರಲ್ಲಿ ಒಂದು ಅವರು ವೃಂದಾವನದಲ್ಲಿ ಹೋಗಿ ತಮ್ಮ ಗುರುಗಳನ್ನ ಕಾಣಲಿಕ್ಕೆ ಹೋಗಿದ್ರು. ಅಲ್ಲಿ ಏನಾಯ್ತು ಅಂತಂದ್ರೆ ಒಂದು ಮಹತ್ವದ ಒಂದು ಸಭೆ ನಡೆಯಿತು. ಅಲ್ಲಿ ಅವರು ವೃಂದಾವನದಲ್ಲಿ ಅವರ ಗುರುಗಳು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಇವರು ಅದರಲ್ಲಿ ಒಂದು ಪವಿತ್ರ ರಾಧಾಕುಂಡದ ಸಮೀಪದಲ್ಲಿ ಅಂದರೆ ಆ ಸರೋವರದ ಮೂಲಕ ನಡ್ಕೊಂಡು ಹೋಗ್ತಿರುವಾಗ ಅಭಯ ಚರಣ ಅರವಿಂದ ಮತ್ತೆ ಜೊತೆಗೆ ಇನ್ನೂ ಕೆಲವರು ಶಿಷ್ಯರು ಇದ್ದಿದ್ರು. ಅವರು ಆಗ ಅಭಯ ಚರಣ ಅರವಿಂದ ಅವ್ರ ಜೊತೆ ಗೌಪ್ಯವಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅಭಯ ಚರಣ ಅರವಿಂದ ಅಂತಂದ್ರೆ ಶ್ರೀಲ ಪ್ರಭುಪಾದರ ಒಂದು ಹೆಸರು, ಅಂದ್ರೆ ಅವರ ದೀಕ್ಷೆಯ ಹೆಸರು. ಸೊ ಹಾಗಾಗಿ ಅವ್ರ ಜೊತೆ ಏನ್ ಮಾತಾಡಿದ್ರು ಇದು ತುಂಬಾ ಮುಖ್ಯವಾದ ವಿಚಾರ ಆಗಿತ್ತು. ಅಲ್ಲಿ ಏನಾಯ್ತು ಅಂತಂದ್ರೆ ಅವರು ತಮ್ಮ ಗೌಡಿಯ ಮಠದ ಬಗ್ಗೆ ಹೇಳ್ತಾ ಇದ್ರು. ಏನ್ ಹೇಳ್ತಾ ಇದ್ರು ಅಂತಂದ್ರೆ, ನನ್ನೆದುರಿಗೆ ಶಿಷ್ಯರುಗಳು, ಪ್ರಮುಖ ಶಿಷ್ಯರುಗಳು, ಅವರ ಶಿಷ್ಯರುಗಳು ಅವರ ಎದುರಿನಿಗೆ ಒಂದು ರೀತಿ ಆ ಒಂದು ಗೌಡಿಯ ಮಠದಲ್ಲಿ ಯಾವ ಕೋಣೆಯಲ್ಲಿ ಯಾರು ಉಳ್ಕೊಳ್ಬೇಕು ಇದರ ಬಗ್ಗೆ ಅವರಲ್ಲಿ ತುಂಬಾ ಜಗಳ ಆಗ್ತಾ ಇತ್ತು. ಶಿಲಾ ಭಕ್ತಿ ಸಿದ್ಧಾಂತರಿಗೆ ಇದನ್ನ ಕೇಳಿ ಒಂದ್ ರೀತಿ ನೋಡಿ ತುಂಬಾ ದುಃಖ ಆಗಿತ್ತು. ನಮ್ಮ ಗೌಡಿಯ ಮಠಕ್ಕೆ ಬೆಂಕಿ ಹತ್ತುತ್ತಾ ಇದೆ, ಅದು ನಾಶವಾಗಿ ಹೋಗ್ಬಿಡ್ಬೋದು. ಸೊ ಹಾಗಾಗಿ ಅಲ್ಲಿ ನಾನು ಈ ರೀತಿಯಾದ ಮಠಕ್ಕಿಂತ ನಾನು ಈಗ ನನಗೆ ಕಾಣಿಸ್ತದೆ ಅಲ್ಲಿ ಮಠದಲ್ಲಿ ಇರ್ತಕ್ಕಂಥ ಆ ಮಾರ್ಬಲ್ ಎಲ್ಲ ಹಾಕಿದ್ರು ಆ ಮಠಕ್ಕೆ, ಅದನ್ನ ನಾನು ತೆಗೆದು ಮಾರಿಬಿಟ್ಟು ಪುಸ್ತಕಗಳನ್ನ ಪ್ರಿಂಟ್ ಮಾಡಬೇಕು, ಅದೇ ಒಳ್ಳೇದು ಅಂತ ಕಾಣುತ್ತೆ. ಈ ರೀತಿಯಾಗಿ ಅವರು ಹೇಳಿ ಅಂದ್ರೆ ಗೌಡಿಯ ಮಠದಲ್ಲಿದ್ದ ಸಮಸ್ಯೆಯನ್ನ ಅಭಯ ಚರಣ ಅರವಿಂದರಲ್ಲಿ ಅವರು ತೋಡಿಕೊಂಡ್ರು. ಮತ್ತೆ ಅವ್ರ ಹತ್ರ ಹೇಳ್ತಾರೆ, ನೀನು ಅಂದ್ರೆ ನಿನ್ನ ಹತ್ರ ಹಣ ಬಂದ್ರೆ ನಿನ್ನ ಜೀವನದಲ್ಲಿ ನೀನು ಪುಸ್ತಕಗಳನ್ನ ಮುದ್ರಿಸು. ಇದನ್ನ ಕೇಳಿದಾಗ ಶ್ರೀಲ ಪ್ರಭುಪಾದರಿಗೆ ಅಂದ್ರೆ ಅಭಯ ಚರಣ ಅರವಿಂದರಿಗೆ ಆಗ ಒಂಥರ ಮನಸ್ಸಿನಲ್ಲಿ ಗುರುವಿನ ಬಗ್ಗೆ ಒಂದು ರೀತಿ ಅವರ ಆದೇಶದ ಬಗ್ಗೆ ಅವರ ಮನಸ್ಸು ತುಂಬಾ ಇದಾಗೋಯ್ತಂತೆ, ಮನಸ್ಸಿಗೆ ತಟ್ಟಿತು. ನನಗೆ ಅದೇ ಆದೇಶವನ್ನು ಅವರು 1922ನೇ ಇಸ್ವಿನಲ್ಲಿ ಹೇಳಿದ್ರು, ಮೊಟ್ಟ ಮೊದಲ ಬಾರಿ ಭೇಟಿಯಲ್ಲಿ. ಸೊ ಹಾಗಾಗಿ ಇದೇ ವಿಚಾರ, ನೀನು ಪುಸ್ತಕಗಳನ್ನು ಮುದ್ರಿಸು ಮತ್ತು ನೀನು ಮತ್ತೆ ಇದಕ್ಕೆ ಅಂದ್ರೆ ಪಾಶ್ಚಿಮಾತ್ಯ ದೇಶಕ್ಕೆ ಪ್ರಚಾರಕ್ಕೆ ಹೋಗು, ಅದನ್ನ 22ನೇ ಇಸ್ವಿನಲ್ಲಿ ಅವರು ಮೊದಲ ಭೇಟಿಯಲ್ಲಿ ಹೇಳಿದ್ರು. ಈಗ ಪುಸ್ತಕಗಳನ್ನು ಮುದ್ರಿಸು. ಸೊ ಈಗ ಈ ರೀತಿ ಆಯಿತು. ಈ ರೀತಿ ಎಲ್ಲ ವಿಚಾರ ಆದ ಕೂಡಲೇ ಅವರಿಗೆ ಒಂದು ರೀತಿ ಮನಸ್ಸಿನಲ್ಲಿ ತುಂಬಾ ತಾನು ತನ್ನ ಗುರುಗಳ ಆದೇಶವನ್ನು ಪಾಲಿಸಲೇಬೇಕು ಈ ರೀತಿ ಆಯಿತು. ಹಾಗಾಗಿ ಅವ್ರು ಹೇಳ್ತಾರೆ, ಅಂದ್ರೆ ನನಗೆ ಕೆಲವು ಪುಸ್ತಕಗಳನ್ನ ಮುದ್ರಿಸುವ ಆಸೆ ಇತ್ತು, ಆದ್ರೆ ನೀವು ಯಾವತ್ತಾದ್ರೂ ಹಣದ ಇದ್ದಾಗ ಪುಸ್ತಕವನ್ನ ಮುದ್ರಿಸಿ. ಸೊ ಹಾಗಾಗಿ ಈ ರಾಧಾಕುಂಡ ಅಷ್ಟೊಂದು ಪವಿತ್ರವಾದ ಸ್ಥಳ, ಅಲ್ಲಿ ನಿಂತು ತನ್ನ ಆಧ್ಯಾತ್ಮಿಕ ಗುರು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಹೇಳಿದ್ದ ಆ ಪದಗಳು ಅವರ ಜೀವನದಲ್ಲಿ ಆಳವಾಗಿ ಪ್ರವೇಶಿಸುತ್ತೆ. ಆಳವಾಗಿ ಅಂದ್ರೆ ಆಳವಾಗಿ. ಈಗ ಏನಾಯ್ತು, 1936ನೇ ಇಸ್ವಿ ಡಿಸೆಂಬರ್ನಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಈ ಐಹಿಕ ಲೋಕದಿಂದ ಅವರು ನಿರ್ಗಮಿಸಿದರು. ಅದಕ್ಕಿಂತ 1 ತಿಂಗಳ ಮುಂಚೆ ಶ್ರೀಲ ಪ್ರಭುಪಾದರು ಭಕ್ತಿ ಸಿದ್ಧಾಂತ ಸರಸ್ವತಿ ಅವರಿಗೆ ಒಂದು ಪತ್ರ ಬರೆದಿದ್ರು.
ನಾನು ಅಂದರೆ ಈ ಗೃಹಸ್ಥ ಜೀವನದಲ್ಲಿ ಇದ್ದೇನೆ, ಆದರೆ ನಾನು ಹೇಗೆ ಈಗ ನಿಮ್ಮ ಸೇವೆ ಮಾಡಲಿ, ಯಾವ ರೀತಿ ಮಾಡಲಿ ನಿಮ್ಮ ಸೇವೆ ಅಂತ. ಅದಕ್ಕೆ ಒಂದು ಪ್ರಶ್ನೆ, ಆ ಒಂದು ಪತ್ರಕ್ಕೆ ಉತ್ತರ ಅವರು ಬರೆದಿದ್ದು ಅವರಿಗೆ ತಲುಪುವಾಗ ಆಗಲೇ ಭಕ್ತಿ ಸಿದ್ಧಾಂತ ಠಾಕೂರ್ ಅವರು ಇಹಲೋಕ ತ್ಯಜಿಸಿದ್ರು. ಅವ್ರು ಏನು ಬರೆದಿದ್ರು ಅಂತಂದರೆ, ನೀನು ಇಂಗ್ಲೀಷ್ನಲ್ಲಿ ಒಳ್ಳೆ ಪ್ರಚಾರ ಮಾಡ್ತೀಯಾ ಅಂತ ನನಗೆ ಭರವಸೆ ಇದೆ. ಸೊ ಹಾಗಾಗಿ ಅದನ್ನು ನೀನು ಇಂಗ್ಲೀಷ್ನಲ್ಲಿ ಒಳ್ಳೆ ಪ್ರಚಾರ ಮಾಡಬೇಕು, ಈ ವಿಚಾರ ಹೇಳಿದ್ದು. ಮತ್ತೆ ಅವರಿಗೆ ಇದೇ ವಿಚಾರ ನನಗೆ ಮೊದಲು ಕೂಡ ಹೇಳಿದರು. ಸೊ ಹಾಗಾಗಿ ಈಗ ಗುರುಗಳ ಆದೇಶ ಕನ್ಫರ್ಮ್ ಆಯಿತು ಅವರಿಗೆ. ಯಾರಿಗೆ? ಅಭಯಚರಣರಿಗೆ, ಅಭಯಚರಣ ಅರವಿಂದ ಅವರಿಗೆ. ಈಗ ಶೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಲಯನಾಚಾರ್ಯ ಅಂತ ಕರೀತಾರೆ. ಯಾಕೆಂದರೆ ಆ ಸಮಯದಲ್ಲಿ ಅವೆಲ್ಲ ಸಂಪ್ರದಾಯ ಎಲ್ಲ ಇತ್ತು, ಅದನ್ನೆಲ್ಲ ಬಗ್ಗು ಬಡ್ದಿದ್ರು ಅವರು. ಸೊ ಹಾಗಾಗಿ ಅವರಿಗೆ ಅವ್ರ ಎದುರಿಗೆ ನಿಲ್ಲಲಿಕ್ಕೆ ಯಾರಾದರೂ ಹೆದರುತ್ತಿದ್ರು, ಅಷ್ಟು ಅವರು ಗತ್ತಿನಿಂದ ಇದ್ದಿದ್ದಂತಹ ಶೀಲಾ ಭಕ್ತಿ ಸಿದ್ಧಾಂತ ಠಾಕೂರರು. ಸೊ ಈಗ ಅವರ ನಿರ್ಗಮನ ಆದಮೇಲೆ ಗೌಡಿಯ ಮಠದಲ್ಲಿ ಏನಾಯಿತು ಅಂತಂದರೆ, ತುಂಬ ಯಾರು ಲೀಡ್ರ್ ಆಗಬೇಕು ಇದರ ಬಗ್ಗೆ ತುಂಬ ಕಿತ್ತಾಟ ಪ್ರಾರಂಭ ಆಯಿತು. ಅಂದರೆ ಪ್ರಿಂಟಿಂಗ್ ಪ್ರೆಸ್ ಕೂಡ ನಿಂತು ಹೋಯಿತು. ಈ ಸಂದರ್ಭದಲ್ಲಿ ಆಮೇಲೆ ತನ್ನ ಗುರುಗಳು ಇಲ್ಲದಿದ್ದಾಗ ಆ ಗುರುಗಳಿಗೆ ಅವರಿಗೆ ಇಚ್ಛೆ ಇತ್ತು, ಅಂದರೆ ಶೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರಿಗೆ ತನ್ನೆಲ್ಲ ಶಿಷ್ಯರು ಕೂಡ ಒಟ್ಟಾಗಿ ಸಹಕಾರದಿಂದ ಕೆಲಸ ಮಾಡಬೇಕು ಅಂತ ಇಷ್ಟ ಆಗಿತ್ತು. ಆದರೆ ಇದು ಈ ರೀತಿ ನಡೀಲಿಲ್ಲ. ಈ ರೀತಿಯ ವ್ಯವಹಾರಗಳೆಲ್ಲ ಆಗಿದ್ದನ್ನು ನೋಡಿ ಅಭಯಚರಣಾರವಿಂದರಿಗೆ ತುಂಬ ದುಃಖ, ಅಂದರೆ ಬೇಸರ ಆಯಿತು. ಆಮೇಲೆ ಏನಾಗುತ್ತೆ ಅಂತಂದರೆ 1944ನೇ ಇಸ್ವಿ ಆಗ ಏನಾಗುತ್ತೆ ಅಂತಂದರೆ, ಅಲ್ಲಿ ಎರಡನೇ ಮಹಾಯುದ್ಧದ ಸಮಯ ಆಗಿರುತ್ತೆ. ಬಂಗಾಳದಲ್ಲಿ ಅಲ್ಲಿ ಬರಗಾಲ ಕೂಡ ಇರುತ್ತೆ. ಸೊ ಆಗ ಅವರಿಗೆ ನೆನಪಾಗತ್ತೆ, ಮತ್ತೆ ಶೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ತಮ್ಮ ಗುರುಗಳು ಹೇಳಿದ್ದನ್ನು ಅವರು ಮತ್ತೆ ನೆನಪಿಸಿಕೊಳ್ತಾರೆ. ಸೊ ಆಗ ಏನು ಅವರು ಗುರುಗಳು ಹೇಳಿರ್ತಾರೆ, ಪ್ರಪಂಚದಲ್ಲಿ ಏನೂ ಕೊರತೆ ಇಲ್ಲ, ಎಂಥದೂ ಕೊರತೆ ಇಲ್ಲ, ಭೂಮಿ ತಾಯಿ ಎಲ್ಲವನ್ನೂ ಕೊಡ್ತಾಳೆ, ಕೃಷ್ಣ ಎಲ್ಲವನ್ನೂ ಅವನು ಜನರಿಗೆ ಕೊಡ್ತಾನೆ. ಆದರೆ ಈಗ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಕೊರತೆ ಅಂತಂದರೆ ಕೃಷ್ಣ ಪ್ರಜ್ಞೆಯ ಕೊರತೆ, ಬೇರೆ ಯಾವ ಕೊರತೆ ಇಲ್ಲ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರು ಅಂದರೆ ಅವರು ಯೋಚನೆ ಮಾಡ್ತಾರೆ, ಈ ಯುದ್ಧದಲ್ಲಿ ಬಳಲ್ತಾ ಇದ್ದಾರೆ ಜನ, ಬರಗಾಲ ಬೇರೆ ಬಂದಿದೆ. ಸೊ ಹಾಗಾಗಿ ಈಗ ಪ್ರಪಂಚದ ಜನರಿಗೆ ನಾನು ಏನು ಮಾಡಬೇಕು, ಅರ್ಜೆಂಟಾಗಿ ನಾನು ಕೃಷ್ಣ ಪ್ರಜ್ಞೆಯ ಸಂದೇಶವನ್ನು ಕೊಡಬೇಕು, ಇದು ಗುರುಗಳ ಆದೇಶ ಇದೆ. ಹೀಗಂತ ಹೇಳಿ ಅವರು ಏನು ಮಾಡಿದ್ರು, ತಮ್ಮ ಕಲ್ಕತ್ತಾದ ಅಪಾರ್ಟ್ಮೆಂಟಿನ ಒಂದು ಮುಂಭಾಗದ ಕೊಠಡಿ ಅಲ್ಲಿ ಅವರು ಬ್ಯಾಕ್ ಟು ಗಾಡ್ ಹೆಡ್ ಹೇಳಿ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಅಂದರೆ ಈ ಪತ್ರಿಕೆಗೆ ಅದನ್ನು ಬರೆಯೋದು, ಅದನ್ನು ಎಡಿಟ್ ಮಾಡೋದು, ಮತ್ತು ಅದನ್ನು ಆ ಪತ್ರಿಕೆಯ ಹಸ್ತಪ್ರತಿಯನ್ನು ಟೈಪ್ ಮಾಡೋದು ಎಲ್ಲ ಒಬ್ಬರೇ ಮಾಡ್ಕೊಳ್ತಾ ಇದ್ದಿದ್ರು. ಮತ್ತು ಅವರಿಗೆ ಆ ಒಂದು ಪತ್ರಿಕೆಯಲ್ಲಿ ಅವರಿಗೆ ಯಾವುದೇ ರೀತಿಯ ಸಹಾಯ ಕೂಡ ಇರಲಿಲ್ಲ. ಮತ್ತು ಯಾರು ಕೂಡ ಅವರಿಗೆ ಹೆಚ್ಚಿನ ಒಂದು ಹಣದ ಸಹಾಯವನ್ನಾಗಲಿ ಅಥವಾ ಆ ಪತ್ರಿಕೆಯಲ್ಲಿ ಇಂಟ್ರೆಸ್ಟನ್ನಾಗಲಿ ಯಾರೂ ಕೂಡ ಅವರಿಗೆ ತೋರಿಸ್ತಾ ಇರಲಿಲ್ಲ. ಆದರೂ ಕೂಡ ಅವರು ಅದನ್ನು ಬಿಡಲಿಲ್ಲ. ಅಲ್ಲಿ ಅವರು ಏನು ಬರೀತಾ ಇದ್ದು ಅಂತಂದರೆ, ಆ ಒಂದು ಭಕ್ತಿ ಸಿದ್ಧಾಂತ ಸರಸ್ವತಿ ಅಂದರೆ ಅವರ ಭಕ್ತಿ ಸಿದ್ಧಾಂತ ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದ ಅವರ ದೈವಿಕ ಅನುಗ್ರಹದ ನೇರ ಆದೇಶದ ಅಡಿಯಲ್ಲಿ ಸಂಪಾದಿಸಲಾಗಿದೆ ಮತ್ತು ಸ್ಥಾಪಿಸಲಾಗಿದೆ. ಹೀಗೆ ಪ್ರತಿ ಪತ್ರಿಕೆಯಲ್ಲೂ ಬರಿತಾ ಇದ್ರು, ತಮ್ಮ ಗುರುಗಳಿಂದ ಆದೇಶದ ಮೇಲೆ ಇದನ್ನು ನಾನು ಬರಿತಾ ಇದ್ದೇನೆ. ಸೊ ಹಾಗಾಗಿ ಅದಕ್ಕೆ ಬ್ಯಾಕ್ ಟು ಗಾಡ್ ಹೆಡ್ ಅಂತ ಹೆಸರು ಕೊಟ್ಟರು. ಅದರಲ್ಲಿ ಹೇಗೆ ಬರಿತಾ ಇದ್ರು ಅಂತಂದರೆ ಅವರು, ಅಂದರೆ ಅಲ್ಲಿ ಪ್ರಸ್ತುತ ಸಮಸ್ಯೆ ಅಂದರೆ ಅಲ್ಲಿ ಎಲ್ಲ ಯುದ್ಧಗಳೆಲ್ಲ ನಡೀತಾ ಇತ್ತು, ಮತ್ತೆ ಬರಗಾಲ, ಜನರಿಗೆ ಈ ರೀತಿಯೆಲ್ಲ ಆತಂಕ. ಸೊ ಈ ಸಮಸ್ಯೆಗಳಿಗೆ ಒತ್ತು ಕೊಟ್ಟು ಅವರು ಅದಕ್ಕೆ ಆಧ್ಯಾತ್ಮಿಕ ಪರಿಹಾರವನ್ನು ತಮ್ಮ ಮ್ಯಾಗಝಿನ್ನಲ್ಲಿ ಬರಿತಾ ಇದ್ರು. ಅಂದರೆ ಭೌತಿಕ ಸಮಸ್ಯೆಗಳಿಗೆ ಭೌತಿಕ ಪರಿಹಾರ ಇಲ್ಲ, ಭೌತಿಕ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ಪರಿಹಾರ. ಸೊ ಅದು ಹೇಗೆ ಅಂತಂದರೆ, ಇಲ್ಲಿ ಒಂದು ಇದನ್ನು ಹೇಳಿದ್ದನ್ನು ಅವರ ಒಂದು ಬರೆದಿರತಕ್ಕಂಥ ಒಂದು ಪತ್ರಿಕೆಯಲ್ಲಿ ಈ ರೀತಿ ಇತ್ತು: ದೇವರು ಬೆಳಕು, ಅಜ್ಞಾನವು ಕತ್ತಲೆ,
ಎಲ್ಲಿ ಪರಮಾತ್ಮ ಇದ್ದಾನೋ ಅಲ್ಲಿ ಅಜ್ಞಾನ ಇರುವುದಿಲ್ಲ. ಸೊ ಕೃಷ್ಣ ಸೂರ್ಯ ಸಮ ಮಾಯಾ ಹಿ ಅಂಧಕಾರ ಯಹ ಕೃಷ್ಣ ತಾಹ್ಯ ನಾಹಿ ಮಾಯೇರ ಅಧಿಕಾರ. ಹೀಗೆ ಅದನ್ನು ಈ ರೀತಿಯಾಗಿ ಎಲ್ಲ ಒಂದು ಜನರಿಗೆ ಅಂದರೆ ದೈವತ್ವ ಭಗವಂತನ ಬಗ್ಗೆ ಒಂದು ಕೃಷ್ಣ ಸಂದೇಶವನ್ನು ಅವರು ಈ ರೀತಿ ತಮ್ಮ ಒಂದು ಮ್ಯಾಗಝಿನ್ ಮೂಲಕ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದರು. ಮತ್ತೆ ಇಲ್ಲಿ ಏನಾಗುತ್ತೆ ಅಂತಂದರೆ ಯುದ್ಧದ ಸಮಯ ಅಲ್ವಾ, ಆಗ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಹತ್ರ ಪದೇ ಪದೇ ಹೋಗಿ ಅವರು ಪೇಪರನ್ನು ಬಳಸಲಿಕ್ಕೆ ಅವರಿಗೆ ಅನುಮತಿ ತಗೋಬೇಕಾಗ್ತಿತ್ತು. ಆಗ ಪೇಪರಿಗೆಲ್ಲ ರೇಷನ್ ಥರ ತುಂಬ ಒಂದು ಇದಿತ್ತು, ತೊಂದರೆ ಇರ್ತಿತ್ತು. ಆಮೇಲೆ ಎಷ್ಟೋ ಕೋಟ್ಯಾಂತರ ಜನರ ಮಧ್ಯೆ ಇವರದ್ದು ಒಂದೇ ಧ್ವನಿ, ಯಾರು ಕೂಡ ಅವರ ಒಂದು ಪತ್ರಿಕೆಯನ್ನು ಕೂಡ ಫಾಲೋ ಮಾಡ್ತಾ ಇರಲಿಲ್ಲ. ಆದರೆ ಅವರಿಗೆ ಗುರುವಿನ ಮೇಲೆ, ತನ್ನ ಗುರು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಮೇಲೆ ಮತ್ತು ಭಗವಾನ್ ಕೃಷ್ಣ ಇವರ ಮೇಲೆ ಅಚಲ ವಿಶ್ವಾಸ. ಸೊ ಆ ವಿಶ್ವಾಸದಿಂದ ಅವರು ಆ ಒಂದು ಯುದ್ಧದ ಸಮಯ ಮತ್ತೆ ಬರಗಾಲ ತಾಂಡವ ಆಡ್ತಾ ಇದೆ, ಆದರೆ ಆ ಸಮಯದಲ್ಲಿ ಅವರು ಮೊದಲ ಪತ್ರಿಕೆಯನ್ನು ಅವರ ಒಂದು ಆ ಪತ್ರಿಕೆಯ ಮೊದಲ ಸಂಚಿಕೆಯನ್ನು ಅವರು ಹೊರಗೆ ತರ್ತಾರೆ. ಸೊ ಹಾಗಾಗಿ ಯಾಕೆ ಅಂತಂದರೆ ಆಗ ಅದು ಅತಿ ಅವಶ್ಯಕವಾಗಿತ್ತು. ಈಗ ನೋಡಿ, ಅಷ್ಟು ಒಂದು ಸಮಯದಲ್ಲಿ ಅಂತಹ ಒಂದು ಒಂದು ತುಂಬ ಕ್ರಿಟಿಕಲ್ ಸಿಚುವೇಶನ್ಸು, ಜನರಿಗೆ ಕೃಷ್ಣ ಪ್ರಜ್ಞೆ ಅತ್ಯವಶ್ಯಕ. ಸೊ ಅವರು ಏನಂತ ಅವರ ವಿಚಾರ ಹೇಗಿತ್ತು ಕೇಳಿದರೆ, ಎಲ್ಲಿವರೆಗೆ ಜನ ಇಂದ್ರಿಯ ಭೋಗದಲ್ಲಿ ತೊಡಗ್ತಾರೆ, ಎಲ್ಲಿವರೆಗೆ ಜನ ತಮ್ಮ ಒಂದು ಇಚ್ಛೆಯೇ ಅವರಿಗೆ ಪ್ರಮುಖ ಆಗಿರುತ್ತೆ, ಅಂದರೆ ತಮ್ಮ ಇಚ್ಛೆ ತಮ್ಮದನ್ನೇ ತಮ್ಮ ಇಚ್ಛೆಯನ್ನು ತಾವು ಪೂರೈಸ್ಕೊಳ್ಬೇಕು, ಇದು ಯಾವಾಗ ಎಲ್ಲಿವರೆಗೆ ಜನರಲ್ಲಿ ಪ್ರಮುಖವಾಗಿರುತ್ತೆ ಅಲ್ಲಿವರೆಗೆ ಈ ಯುದ್ಧಗಳು ಮತ್ತು ಇಂತಹ ಎಲ್ಲ ಸಮಸ್ಯೆಗಳು ಇದ್ದೇ ಇರುತ್ತೆ. ಸೊ ಆದರೆ ನಿಜವಾದ ಏಕತೆ ಏನು? ನಿಜವಾದ ಏಕತೆ ಅಂತಂದರೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಭಗವಂತನ ಸೇವೆ ಮಾಡಬೇಕು, ಕೃಷ್ಣನ ಸೇವೆ ಮಾಡಬೇಕು. ಈ ಪಾಯಿಂಟು ಅವರದ್ದು ಮುಖ್ಯವಾಗಿತ್ತು. ಸೊ ಅದರ ಮೇಲೆ ಅವರು ಆ ರೀತಿಯಾದ ಒಂದು ಮ್ಯಾಗಝಿನ್ ಬ್ಯಾಕ್ ಟು ಗಾಡ್ ಹೆಡ್ ಅನ್ನು ಪ್ರಾರಂಭ ಮಾಡಿದರು. ಹೀಗೆ ತಮ್ಮ ಗುರುಗಳು ಹೇಳಿದ ಆದೇಶವನ್ನು ಅಂದರೆ ತುಂಬ ಚಿಕ್ಕ ಮಟ್ಟದಲ್ಲಿ ಅವರು ಪ್ರಾರಂಭ ಮಾಡಿದರು, ತಮ್ಮ ಮನೆಯಿಂದನೇ ಪ್ರಾರಂಭ ಮಾಡಿದರು. ಆಮೇಲೆ ಏನಾಯ್ತು ಅಂತಂದ್ರೆ ಅವರು ತಮ್ಮ ಒಂದು ವ್ಯವಹಾರ ಅಂದರೆ ಅವರ ಔಷಧಿ ಒಂದು ಬಿಸಿನೆಸ್ ಇತ್ತು, ಈ ವ್ಯವಹಾರಕ್ಕಾಗಿ ಅವರು ಆಗಾಗ್ಗೆ ಜಾನ್ಸಿಗೆ ಕೂಡ ಹೋಗಿ ಬರ್ತಾ ಇದ್ದಿದ್ರು. ಆಮೇಲೆ ಅಲ್ಲಿ ಜಾನ್ಸಿನಲ್ಲಿ ವ್ಯವಹಾರಕ್ಕೆ ಹೋಗ್ತಿದ್ದಾಗ ಆ ಜಾನ್ಸ್ನಲ್ಲಿ ಕೆಲವರು ಪರಿಚಯ ಇದ್ದವರು ಎಲ್ಲ ಅವರಿಗೆ ಗೀತಾ ಮಂದಿರದಲ್ಲಿ ಲೆಕ್ಚರ್ ಕೊಡಲಿಕ್ಕೆ ಹೇಳಿದರು. ಸೊ ಹೀಗಾಗಿ ಅಲ್ಲಿ ಆ ಜಾನ್ಸಿಯಲ್ಲಿ ಅವರಿಗೆ ಸಂಪರ್ಕ ಉಂಟಾಯಿತು. ಆಮೇಲೆ ಜಾನ್ಸಿಯಲ್ಲಿ ಅವರು ಮೊಟ್ಟ ಮೊದಲು ಅಂದರೆ ಅವರಿಗೆ ಶಿಷ್ಯ ಪ್ರಭಾಕರ್ ಆಚಾರ್ಯ ಅವರನ್ನು ಶಿಷ್ಯರನ್ನಾಗಿ ಅವರು ಸ್ವೀಕಾರ ಮಾಡಿದ್ರು. ಮತ್ತು ಆ ಜಾನ್ಸಿಯಲ್ಲಿ ಅವರಿಗೆ ಒಂದು ಅವಕಾಶ ಸಿಕ್ತು, ಅಂದರೆ ಲೀಗ್ ಆಫ್ ಡಿವೋಟೀಸ್ ಅಂತ. ಈಗ ನಾವು ಲೀಗ್ ಆಫ್ ನೇಷನ್ಸ್ ಅಂತ ಕೇಳಿದ್ದೇವೆ. ಸೊ ಹಾಗಾಗಿ ಅವರು ಗುರುವಿನ ಒಂದು ಆದೇಶ ಪಾಲಿಸಬೇಕು, ಇದೇ ಯೋಚನೆಯಿಂದ ಇದನ್ನು ಪ್ರಾರಂಭ ಮಾಡಿದರು. ಅವರಿಗೆ 2 ಜನ ಸಹಾಯಕರಿದ್ದರು, ಯಾರೋ ಹೆಚ್ಚಿನ ಒಂದು ಜನ ಬಲ ಇರಲಿಲ್ಲ. ಮತ್ತು ಅವ್ರು ಏನು ಮಾಡಿದರು, ಹಳೇದಾದ ಒಂದು ದೇವಸ್ಥಾನದಲ್ಲಿ ಒಂದು ಯಾರು ಉಪಯೋಗಿಸದೇ ಇದ್ದ ಆ ಒಂದು ಭಾಗದಲ್ಲಿ ಅವರು ಈ ಲೀಗ್ ಆಫ್ ನೇಷನ್ಸ್ ಅಂಥೇಳಿ ಅದನ್ನು ಪ್ರಾರಂಭ ಮಾಡಿದರು. ಸೊ ಇದು ಪ್ರಾರಂಭ ಮಾಡಿ ಯಾವಾಗ ಅಂತಂದರೆ 16 ಮೇ 1953 ಅಷ್ಟೊತ್ತಿಗೆ ಈ ಒಂದು ಪ್ರಾರಂಭ ಇದನ್ನು ಮಾಡಿ ಜಾನ್ಸಿಯಲ್ಲಿ ಇದ್ದಾಗಲೇ ಅವ್ರಿಗೇನಾಯಿತು ಅಂತಂದರೆ ಅವರಿಗೆ ಒಂದು ತಮ್ಮ ಒಂದು ಆ ಒಂದು ಅಲಹಾಬಾದ್ನಲ್ಲಿ ಬಿಸ್ನೆಸ್ ಅವರದಿತ್ತಲ್ಲ ಅಂಗಡಿನಲ್ಲಿ ಅವರಿಗೆ ಕಳ್ಳತನ ಆಗಿದ್ದ ಒಂದು ಟೆಲಿಗ್ರಾಮ್ ಬಂತು. ಸೊ ಅವರ ಹಣ, ಅವರ ಔಷಧಿಗಳು ಮತ್ತು ಅವರ ಬೆಲೆಯುಳ್ಳ ವಸ್ತುಗಳನ್ನೆಲ್ಲ ಅವರ ಸರ್ವೆಂಟ್ಸ್ಗಳೇ ಕದ್ದುಬಿಟ್ಟಿದ್ರು. ಸೊ ಅದನ್ನು ಕೇಳಿಕೊಂಡು ಅವರು ಹೇಗೆ ರಿಸೀವ್ ಮಾಡ್ತಾರೆ, ಆ ಥರ ಒಂದು ಪ್ರತಿಕ್ರಿಯೆ ವ್ಯಕ್ತಪಡ್ತಾರೆ ಆ ಸಮಾಚಾರಕ್ಕೆ ಅಂತಂದರೆ ಅವರಿಗೆ ಕೇಳಿ ನಕ್ಕು ಬಿಟ್ರಂತೆ. ನಕ್ಕು ಮತ್ತು ಭಾಗವತದಲ್ಲಿ ಇದ್ದಿರ್ತಕ್ಕಂಥ ಒಂದು ಪದ್ಯ, ಒಂದು ಶ್ಲೋಕವನ್ನು ಅವರು ನೆನಪು ಮಾಡ್ಕೊಳ್ತಾರೆ. ಅಂದರೆ ಪ್ರಾಮಾಣಿಕ ಭಕ್ತನ ಈ ಭೌತಿಕ ಯಶಸ್ಸನ್ನು
ಭಗವಂತ ಸ್ಟಾಪ್ ಮಾಡಿಬಿಡ್ತಾನೆ. ಯಾರಿಗೆ ಭಗವಂತ ಪ್ರೀತಿಯಿಂದ ಭಗವಂತನಲ್ಲಿ ಪ್ರಾಮಾಣಿಕತೆಯಲ್ಲಿ ಸೇವೆ ಮಾಡ್ತಾ ಇರ್ತಾರೆ, ಪ್ರಾಮಾಣಿಕತೆಯಿಂದ ಅವರು ಭಗವಂತನ ಸೇವೆ ಮಾಡ್ತಾ ಇದ್ರೆ ಅವರ ಸೇವೆಯನ್ನು ಅವರು ಮುಂದುವರಿಸಲಿಕ್ಕಾಗಿ ಅವರಿಗೆ ಭೌತಿಕದ ಒಂದು ಯಶಸ್ಸನ್ನು ತುಂಡು ಮಾಡಿಬಿಡ್ತಾರೆ. ಯಾಕೆಂದರೆ ಭೌತಿಕ ಅವರಿಗೆ ಅಡಚಣೆ ಆಗುತ್ತೆ ಅಂತ. ಇದು ಕೃಷ್ಣನ ಅನುಗ್ರಹ ಅಂತ ಅವರು ಅಂದ್ಕೊಂಡ್ರು. ಆಮೇಲೆ ಜಾನ್ಸನ್ನಲ್ಲಿ ಇದ್ದ ಕೆಲವರು ಹೇಳಿದರು ಫ್ರೆಂಡ್ಸ್ ಅವರಿಗೆ, ಇಲ್ಲ ನೀವು ಹೋಗಿ ಅಲಹಾಬಾದಿಗೆ ಹೋಗಿ ಮತ್ತೆ ನೋಡಿ ಅಂತ. ಅದಕ್ಕೆ ಅವರು ಹೇಳಿದ್ರು, ಇಲ್ಲ ನನಗೆ ಬೇಡ, ನನಗದು ಒಳ್ಳೆಯದಲ್ಲ, ನನಗೆ ಮೊದಲು ಬೇಜಾರು ಆಯಿತು, ಹೀಗೆಲ್ಲ ಆಯಿತು ಅಂಗಡಿಗೆ ಅಂತ. ಆದರೆ ನನ್ನ ಜೀವನದಲ್ಲಿ ಭೌತಿಕ ವ್ಯಾಮೋಹ ಹೋಯಿತು. ನೋಡಿ ಯಾವ ರೀತಿ ಶುದ್ಧ ಭಕ್ತರು ಜೀವನದಲ್ಲಿ ಬರ್ತಕ್ಕಂಥ ಒಂದು ಈ ಥರವಾದ ಒಂದು ರೀತಿಯ ಇದು ಏನಂತಂದರೆ ಫೇಲ್ಯೂರ್ಸ್, ಇದನ್ನು ಅವರು ಹೇಗೆ ತಗೊಳ್ತಾರೆ. ಇದು ಕೃಷ್ಣನ ಕೃಪೆ. ಆಯಿತು, ಭಗವಂತನೇ ನನಗೆ ಈ ವ್ಯವಸ್ಥೆ ಮಾಡಿದ್ದಾರೆ, ಇನ್ನು ಮುಂದೆ ನನ್ನ ಜೀವನವನ್ನು ನಾನು ರಾಧಾಕೃಷ್ಣರ ಸೇವೆಗೆ ನಾನು ಮೀಸಲಾಗಿ ಇಟ್ಬಿಡ್ತೇನೆ, ಈ ರೀತಿಯಾಗಿ ತಗೊಂಡ್ರು. ಆಮೇಲೆ ಅವರು ಕಲ್ಕತ್ತಾಕ್ಕೆ ಹೋದರು. ಕಲ್ಕತ್ತಾದಲ್ಲಿ ಏನಾಗಿತ್ತು, ಅವರಿಗೆ ಅವರ ಒಂದು ಹೆಂಡತಿ ಮಕ್ಕಳು ಎಲ್ಲ ಅಲ್ಲಿ ಕಲ್ಕತ್ತಾದಲ್ಲಿ ಇದ್ದರು. ಕೆಲವು ಮಕ್ಕಳಿಗೆ ಅವರಿಗೆ ಮದುವೆ ಆಗಿರಲಿಲ್ಲ. ಆಮೇಲೆ ರೆಂಟ್ ಬೇರೆ ಅವರು ಬಿಲ್ ಪೇ ಮಾಡಬೇಕಾಗಿತ್ತು. ಆಗ ಅವರು ಯೋಚನೆ ಮಾಡಿದರು, ನಾನು ಎಷ್ಟು ದುಡಿದ್ರೂ ಫ್ಯಾಮಿಲಿಗೆ ಬೇಕೇ ಬೇಕು, ಅಲ್ಲಿ ಅವರ ಕಷ್ಟ ಇದ್ದೇ ಇರುತ್ತೆ, ಅದಕ್ಕೇನು ಅದು ಮುಗಿಯೋದೇ ಅಲ್ವಾ. ಹಾಗೆ ಅವ್ರ ಕುಟುಂಬದಲ್ಲಿ ಕೂಡ ಯಾರು ಕೂಡ ಭಕ್ತಿಯಲ್ಲಿ ಅಂದರೆ ಅವರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಅವರ ಹೆಂಡತಿ ಹೇಗೆ ಅಂತಂದರೆ ಅವರಿಗೆ ಅಂದರೆ ಭಕ್ತಿಯಲ್ಲಿ ಅವರು ಹೆಚ್ಚಿನ ಒಂದು ಬೆಂಬಲ ಕೊಡ್ತಾ ಇರಲಿಲ್ಲ. ಅವರು ಟೀ ಎಲ್ಲ ಕುಡಿತಾ ಇದ್ದಿದ್ರು. ಮತ್ತು ಅವರು ತುಂಬ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಹೇಳಿದರು ಇದು ವೈಷ್ಣವ ಒಂದು ಪದ್ಧತಿ ಅಲ್ಲ ಅಂತ. ಒಂದು ದಿವಸ ಏನು ಮಾಡಿದ್ರು, ಅವರ ಹೆಂಡತಿ ಅಂದರೆ ಶ್ರೀಲ ಪ್ರಭುಪಾದರು ಬರೆದಿರ್ತಕ್ಕಂತಹ ಒಂದು ಭಾಗವತ ಪುಸ್ತಕ, ಅದನ್ನು ಅವರು ಅಂದರೆ ಮಾರಿ ಅದನ್ನು ಟೀನ ಮತ್ತು ಬಿಸ್ಕಿಟು ಇದೆಲ್ಲ ತಂದ್ಕೊಬಿಟ್ರು. ಸೊ ಆಗ ಶ್ರೀಲ ಪ್ರಭುಪಾದರು ಅವ್ರ ಹತ್ರ ಕೇಳ್ತಾರೆ, ನಿನಗೆ ಟೀ ಬೇಕಾ ನಾನು ಬೇಕಾ ಅಂತ ಕೇಳ್ತಾರೆ. ಆಗ ಅವಳು ನನಗೆ ಟೀ ಬೇಕು ಅಂತ ಹೇಳಿದ್ಳು. ಈ ಘಟನೆ ಆದ ಕೂಡಲೇ ಅದು ಅವರು ಮನೆ ಬಿಡಲಿಕ್ಕೆ ಒಂದು ರೀತಿಯ ಒಂದು ತುಂಬ ಒಂದು ಮನೆ ಬಿಡುವ ಹಾಗೆ ಆಯಿತು ಆ ಘಟನೆಯಿಂದ. ಸೊ ಹಾಗಾಗಿ ಅವರು ಮನೆಯನ್ನು ಬಿಟ್ಟರು, ಮತ್ತು ಬಿಸಿನೆಸ್ಸಿಂದನೂ ಕೂಡ ಅವರು ಅಲ್ಲಿ ಒಂದು ಬಿಡುಗಡೆ ಹೊಂದಿದರು ಅಲ್ಲಿಂದ. ಆಮೇಲೆ 1951ನೇ ಇಸವಿಯಾಗ ಸೊ ಹಾಗಾಗಿ ತಮ್ಮ ಕುಟುಂಬ, ತಮ್ಮ ವ್ಯಾಪಾರ, ತಮ್ಮ ಐಹಿಕ ಜೀವನದ ಎಲ್ಲ ವ್ಯಾಮೋಹ ಅದನ್ನೆಲ್ಲ ತೊರೆದು ಬಿಟ್ಟರು. ಹಾಗಾಗಿ ಅಲ್ಲಿ ಆಮೇಲೆ ಶ್ರೀಲ ಪ್ರಭುಪಾದರೀಗ ವಾನಪ್ರಸ್ಥಾಶ್ರಮ ಅಲ್ಲಿ. ಹಾಗಾಗಿ ಇಲ್ಲಿ ಏನಾಯಿತು ಅಂತಂದರೆ 50ರ ದಶಕ ಅವರಿಗೆ ಬಹಳ ಕಷ್ಟಕರವಾದ ವರ್ಷಗಳು ಇಲ್ಲಿ. ಯಾಕೆ ಅಂತಂದರೆ ಇಲ್ಲಿ ಅವರು ಈಗ ಆಲ್ರೆಡಿ ಅವರು ಡಿವೋಟೀಸ್ ಮಾಡಿದ್ದು, ಅದು ಕೂಡ ಅವರು ಅಲ್ಲಿ ಒಂದು ಝಾನ್ಸಿಯಲ್ಲಿ ರಾಜ್ಯಪಾಲರ ಪತ್ನಿ ಅದನ್ನು ಮಹಿಳಾ ಕ್ಲಬ್ಗೆ ಬೇಕು ಅಂತ ಒತ್ತಾಯ ಮಾಡಿ ಅದು ಕೂಡ ಹೊರಟೋಯ್ತು. ಸೊ ಹಾಗಾಗಿ ಅದನ್ನು ಅವರು ಅಲ್ಲಿ ಲೀಗ್ ಆಫ್ ಡಿವೋಟೀಸ್ ಜವಾಬ್ದಾರಿಯನ್ನು ಆಚಾರ್ಯ ಪ್ರಭಾಕರ್ಗೆ ಒಪ್ಪಿಸಿ, ಮತ್ತೆ ಅವರು ಚೈತನ್ಯ ದೇವರನ್ನು ತನ್ನ ಜೊತೆ ಹೊತ್ಕೊಂಡು ಮಥುರಾ ಪಟ್ಟಣಕ್ಕೆ ಹೋಗ್ತಾರೆ. ಮತ್ತು ಆಮೇಲೆ ಅಲ್ಲಿ ಏನಾಗುತ್ತೆ ಅಂತಂದರೆ ದೆಹಲಿಯಲ್ಲಿ ಅವರು ಕೆಲವು ಕಾಲ ಇರ್ತಾರೆ. ಮತ್ತು ಆ ದೆಹಲಿನಲ್ಲಿ ತುಂಬ ಅವರಿಗೆ ಏನಾಗುತ್ತೆ ಒಂದು ತುಂಬ ಇದು ಮಾಡ್ತಾ ಇರ್ತಾರೆ. ಅವರಿಗೆ ಮುಖ್ಯ ಉದ್ದೇಶ ಏನಿರುತ್ತೆ ಅಂತಂದರೆ ತಾನು ಅಲ್ಲಿ ವೃಂದಾವನದಲ್ಲಿ ಇರಬೇಕು, ಆದರೆ ತಾನು ಮಾಡ್ತಕ್ಕಂಥ ಕೆಲಸಕ್ಕೆ ಅಂದರೆ ಅವರು ಪುಸ್ತಕಗಳನ್ನ ಬರೀಬೇಕು, ಪ್ರಿಂಟ್ ಮಾಡಬೇಕು, ಅದಕ್ಕೆಲ್ಲ ಹಣ ಬೇಕು. ಸೊ ಹಾಗಾಗಿ ದಾನಿಗಳಿಗಾಗಿ ಅವರು ಹುಡುಕಾಟ ಆರಂಭ ಮಾಡಿದರು. ಮತ್ತು ಅವರಿಗೆ ಅದು ಬ್ಯಾಕ್ ಟು ಗಾರ್ಡೆಡ್ ಮ್ಯಾಗಝೀನ್ ಕೂಡ ಅದನ್ನು ಮತ್ತೆ ಅವರಿಗೆ ರಿವೈವ್ ಮಾಡಬೇಕಾಗಿತ್ತು. ಮತ್ತೆ ಹಿಂದೆ ಅದನ್ನು ಮತ್ತೆ ಹಿಂದೆ ಪ್ರಚಾರ ಅದನ್ನು ಬರೆದು ಅದನ್ನು ಜನರಿಗೆ ಕೊಡಬೇಕಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಅವರು ಏನು ಮಾಡ್ತಾ ಇದ್ರು ಅಂತಂದರೆ ಆ ದೆಹಲಿನಲ್ಲಿ ತುಂಬ ಅವರಿಗೆ ಕಷ್ಟ ಆಗ್ತಾ ಇತ್ತು ಅವರಿಗೆ. ಮತ್ತು ಅವರಿಗೆ ಹೇಗೆ ಕೇಳಿದರೆ ಅವರು ಆ ಬ್ಯಾಕ್ ಟು ಗಾರ್ಡೆಡ್ ಮ್ಯಾಗಝೀನನ್ನು ತಾವು ಬರೆದು ಪ್ರಿಂಟ್ ಮಾಡಲಿಕ್ಕೆ ಕೂಡ ಬರ್ತಾರೆ, ಹಣ ಇರ್ತಿರ್ಲಿಲ್ಲ. ಎಷ್ಟೋ ಸಮಯ ಅವರು ಅದನ್ನು ಕೈಯಲ್ಲಿ ಹೊತ್ಕೊಂಡು ಅಂದರೆ ನಡ್ಕೊಂಡು ಕೂಡ ಹೋಗ್ತಾ ಇದ್ದಿದ್ರು. ಕೆಲವೊಮ್ಮೆ ಸೈಕಲ್ನಲ್ಲಿ ಹೋಗ್ತಾ ಇದ್ದಿದ್ರು. ಆಮೇಲೆ ಚಹಾ ಅಂಗಡಿನಲ್ಲಿ ಕೂತ್ಕೊಂಡು ಅಲ್ಲಿ ಚಹಾ ಅಂಗಡಿಯಲ್ಲಿ ಯಾರಾದರೂ ಬರ್ತಾರೆ, ಅವರಿಗೆ ಆ ಪತ್ರಿಕೆ ಅಂದರೆ ಯಾರು ಅಲ್ಲಿ ಕೂತ್ಕೊಳ್ತಿದ್ರು ಅವರು, ಮತ್ತು ಅಲ್ಲಿ ಚಹಾ ಕುಡಿಲಿಕ್ಕೆ ಯಾರು ಬರ್ತಾರೆ
ಅವ್ರ ಹತ್ರ ತಗೊಳ್ಳಿ ಪತ್ರಿಕೆ ಓದಿ ಅಂತ ಕೇಳ್ತಾ ಇದ್ದಿದ್ರು. ಆದರೂ ಯಾರು ತಗೊಂಡ್ರು ಬಿಟ್ರು ಹೀಗೆ. ಆಮೇಲೆ ಒಮ್ಮೆ ಅಂತೂ ತೆಲ್ಲಿನಲ್ಲಿ ತುಂಬ ಇದು ಆಯಿತು, ಟೆಂಪ್ರೇಚರ್, ಆ ಒಂದು ಬಿಸಿಲಿನ ಬೇಗೆ 114 ಡಿಗ್ರಿ ಆಯ್ತಂತೆ ಸಲಿ ಆ ಟೆಂಪ್ರೇಚರ್. ಇಷ್ಟು ಡಿಗ್ರಿ, 114 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಟೆಂಪ್ರೇಚರಲ್ಲಿ ಅವರು ಒಮ್ಮೆ ಹೋಗುವಾಗ ಅಲ್ಲೇ ಅಷ್ಟು ಹೀಟ್ ಸ್ಟ್ರೋಕ್ ಆಯಿತು, ಕುಸಿದು ಬಿಟ್ರು. ಅವರಿಂದ ಅದನ್ನು ನೋಡಿ ಅವರ ಯಾರೋ ಗೆಳೆಯರು ತಗೊಂಡು ಅವರನ್ನ ಕಾರಲ್ಲಿ ಹಾಕ್ಕೊಂಡು ಆಮೇಲೆ ಅವರಿಗೆ ಸ್ವಲ್ಪ ಇದಾಯಿತು, ಚೇತರಿಸ್ಕೊಂಡ್ರು. ಒಮ್ಮೆ ಅವರು ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಹಸು ಬೇರೆ ಗುದ್ದು ಬಿಡ್ತು ಅವರಿಗೆ, ಅಂದರೆ ಕೋಡಿನಿಂದ ತಿವೀತು. ಹೀಗೆಲ್ಲ ಅವರು ಇದನ್ನೆಲ್ಲ ವಿಚಾರ ಮಾಡ್ತಾರೆ. ಮತ್ತೆ ಬ್ಯಾಕ್ ಟು ಹೆಡ್ ಮ್ಯಾಗಝೀನನ್ನು ಅದು ಅವರು ತುಂಬ ಪ್ರಚಾರ ಮಾಡಲಿಕ್ಕಾಗಿ ಬೇರೆ ಬೇರೆ ವಿದೇಶದ ಒಂದು ಲೈಬ್ರರಿಗಳು, ಆಮೇಲೆ ಯೂನಿವರ್ಸಿಟಿಗಳು, ಮತ್ತು ಗೌರ್ಮೆಂಟ್ ಆಫೀಸಸ್ಸು ಅದರದ್ದೆಲ್ಲ ಅಡ್ರೆಸ್ ತಗೊಂಡು ತನ್ನ ಕೈಯಲ್ಲಿ ಎಷ್ಟಿರುತ್ತೆ ಅಷ್ಟು ಪತ್ರಿಕೆಗಳನ್ನು ಅವರು ಅಂದರೆ ಮೇಲ್ ಮಾಡ್ತಾಯಿದ್ರು, ಅಂಚೆ ಮೂಲಕ ಕಳಿಸ್ತಾ ಇದ್ದಿದ್ರು. ಈಗ ಆ ಸಮಯದಲ್ಲಿ ಅವರಿಗೆ ಆಗಿರ್ತಕ್ಕಂತಹ ಒಂದು ಅಂದರೆ ಉಳ್ಕೊಳ್ಳಿಕ್ಕೆ ಅವರಿಗೆ ತುಂಬ ಕಷ್ಟ. ಸೊ ಹಾಗಾಗಿ ಅವರು ಆಮೇಲೆ ಒಮ್ಮೊಮ್ಮೆ ಅಂದರೆ ಅವರಿಗೆ ಎಷ್ಟು ಶ್ರೀಮಂತರ ಮನೆಗೆ ಹೋಗಿ ಎಲ್ಲ ಅವರು ಕೇಳ್ತಾ ಇದ್ದಿದ್ರು ದಾನನ. ಆದರೆ ಯಾರು ಹೆಚ್ಚಿನ ಒಂದು ರೆಸ್ಪಾನ್ಸೇ ಕೊಡಲಿಲ್ಲ. ಕೊಟ್ಟರು 5 ರೂಪಾಯಿ 10 ರೂಪಾಯಿ. ಸೊ ಈ ರೀತಿ ಡೊನೇಷನ್ಗಳು. ಸೊ ಅದರಿಂದ ಅವರಿಗೆ ಪ್ರಿಂಟ್ ಮಾಡಲಿಕ್ಕೂ ಕೂಡ ತುಂಬ ಕಷ್ಟ ಆಗ್ತಾ ಇತ್ತು ಬ್ಯಾಕ್ ಟು ಗಾಡ್ ಹೆಡ್. ಸೊ ಇದನ್ನೆಲ್ಲ ಒಮ್ಮೆ ಮುಂದೆ ಅವರು ಯಾವಾಗ ಅವರಿಗೆ ಯಶಸ್ಸು ಸಿಕ್ಕಿತು, ಒಂದು ಮುಂದೆ ಅವರಿಗೆ ಒಂದು ಪಾಶ್ಚಾತ್ಯ ದೇಶದಲ್ಲಿ, ಆವಾಗ ಅವರು ಯೋಚನೆ ಮಾಡ್ತಾರೆ, ಓಹೋ ಇದೆಲ್ಲ ಭಗವಂತನ ಅನುಗ್ರಹ, ಇದು ಎಲ್ಲ ನನಗೆ ಕೃಷ್ಣನನ್ನೇ ಅನುಗ್ರಹ ನನಗೆ, ಆದ್ದರಿಂದನೇ ಹೀಗೆಲ್ಲ ಆಯಿತು, ಈ ರೀತಿ ಎಲ್ಲ ಅವರು ವಿಚಾರ ಮಾಡ್ತಾರೆ. ಮುಂದೆ ಅವರು ಏನು ಮಾಡ್ತಾರೆ, 56ನೇ ಇಸವಿ ಸೆಪ್ಟೆಂಬರಲ್ಲಿ ವೃಂದಾವನದಲ್ಲಿದ್ದ ವಂಶಿ ಗೋಪಾಲ್ಜಿ ದೇವಸ್ಥಾನಕ್ಕೆ ಅಲ್ಲಿ ಹೋಗ್ತಾರೆ. ಆ ವಂಶಿ ಗೋಪಾಲ್ಜಿ ದೇವಸ್ಥಾನದಲ್ಲಿ ಅವರು ಸ್ಥಳಾಂತರ ಹೊಂದುತ್ತಾರೆ. ಆಮೇಲೆ ಅಲ್ಲಿ ಸೆಪ್ಟೆಂಬರ್ 17 ಮತ್ತೆ 59ನೇ ಇಸವಿನಲ್ಲಿ ಮಥುರಾದಲ್ಲಿ ಕೇಶವ ಮಹಾರಾಜರಿಂದ ಸನ್ಯಾಸ ಸ್ವೀಕಾರ ಮಾಡ್ತಾರೆ. ಇಲ್ಲಿ ಹೇಗಿತ್ತು ಅಂತಂದರೆ ಅವರಿಗೆ ಅದು ಒಂದು ರಾತ್ರಿ ಅವರು ಆ ಗೃಹಸ್ಥನಾಗಿದ್ದ ದಿನದಲ್ಲಿ ಅವರಿಗೆ ಹಲವಾರು ಬಾರಿ ಕನಸು ಕಾಣ್ತಾ ಇತ್ತು. ಅದರಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ಗುರುಗಳು ಬರ್ತಾ ಇದ್ದಿದ್ರು. ಆಮೇಲೆ ಆ ಒಂದು ದಿವಸ ರಾತ್ರಿ ಅವರು ಆ ಕನಸನ್ನೇ ಮತ್ತೆ ಕಂಡ್ರು ಪ್ರಭುಪಾದರು. ಆ ಭಕ್ತಿ ಸಿದ್ಧಾಂತರು ಸನ್ನೆ ಮಾಡುತ್ತಾ ಅವರ ಮುಂದೆ ಕಾಣಿಸ್ಕೊಂಡ್ರು. ಆ ಕನಸಲ್ಲಿ ಅವರು ಅಭಯ ಚರಣಾರವಿಂದರನ್ನ ಮನೆಯಿಂದ ಹೊರ ಹೋಗು ಮತ್ತು ಸನ್ಯಾಸ ತಗೊಳ್ಕಂತ ಕೇಳ್ತಾ ಇದ್ದಿದ್ದು. ಮತ್ತೆ ಇದೀಗ ಬಂತು ಅವರಿಗೆ. ಸನ್ಯಾಸದ ನಿಜವಾದ ಉದ್ದೇಶ ಉಪದೇಶ. ಏನು ಮಾಡಬೇಕು, ಅವರು ಮುಂದೆ ಕೃಷ್ಣ ಪ್ರಜ್ಞೆನ ಉಪದೇಶ ಮಾಡಬೇಕು. ಅದಕ್ಕೆ ಆ ಉದ್ದೇಶವೇ ಕೃಷ್ಣ. ಈಗ ಒಂದು ಇದರಲ್ಲಿ ಸನ್ಯಾಸ ಅಂದರೆ ಈಗ ಕಲಿಯುಗದಲ್ಲಿ ಸನ್ಯಾಸ ಇಲ್ಲ, ಆದರೆ ಈ ಒಂದು ವೈಷ್ಣವದಲ್ಲಿ ಸನ್ಯಾಸ ಯಾಕೆ ತಗೊಳ್ತಾರೆ ಅಂತಂದರೆ ಅದನ್ನು ಪ್ರಚಾರಕ್ಕಾಗಿ ಸನ್ಯಾಸ, ಉಪದೇಶವನ್ನು ಪ್ರಚಾರ ಮಾಡಲಿಕ್ಕಾಗಿ. ಸೊ ಹಾಗಾಗಿ ಈಗ ಅಮೆರಿಕ ದೇಶದಲ್ಲಿ ಅಥವಾ ವಿದೇಶದಲ್ಲಿ ಬೋಧಿಸೋದು, ಆಮೇಲೆ ಅಲ್ಲಿ ಒಂದು ಗೌರವಾನ್ವಿತವಾದ ಸಂಘಟನೆಯನ್ನು ಹೊಂದಿರೋದು ಬಹಳ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ವಿದೇಶಗಳಲ್ಲಿ ಬೋಧಿಸಲಿಕ್ಕೆ ಮತ್ತು ಭಾರತದಲ್ಲಿ ತನ್ನನ್ನು ಸ್ಥಾಪಿಸಿಕೊಳ್ಳಲಿಕ್ಕೆ ಈ ಸನ್ಯಾಸ ಬೇಕು ಅಂಥೇಳಿ ಅವರಿಗೆ ಆ ರೀತಿಯಾಗಿ ಆ ಗುರುಗಳು ಅವರಿಗೆ ಒಂದು ಪ್ರೇರೇಪಿಸಿದರು. ಕನಸಿನಲ್ಲಿ ಬಂದು ಸನ್ಯಾಸ ತಗೋ ಬಾ ಬಾ ಅಂತ ಅವರಿಗೆ ಕರೆದ ಹಾಗೆ ಆಯಿತು. ಆಮೇಲೆ ಅವರು 17 ಸೆಪ್ಟೆಂಬರ್ 1959ರಲ್ಲಿ ಮಥುರಾದಲ್ಲಿ ಭದ್ರಾ ಮಾಸದಲ್ಲಿ ಅವರು ವಿಶ್ವರೂಪ ಸನ್ಯಾಸ ಸ್ವೀಕರಿಸಿದ್ದರಿಂದ ಶ್ರೀ ಕೇಶವಾಜಿ ಗೌಡೀಯ ಮಠದಲ್ಲಿ ಭಕ್ತಿ ವೇದಾಂತ ಸ್ವಾಮಿಗಳು ವೇದಾಂತ ಸಮಿತಿಯ ಸಂಸ್ಥಾಪಕ ಭಕ್ತಿ ಪ್ರಜ್ಞಾ ಕೇಶವ ಮಹಾರಾಜರಿಂದ ಅವರು ಸನ್ಯಾಸ ಸ್ವೀಕರಿಸಿದರು. ಸೊ ಆವಾಗ ಭಕ್ತಿ ಸಿದ್ಧಾಂತ ಸ್ವಾಮಿ ಮಹಾರಾಜ ಅಂತ ಅವರಿಗೆ ಆ ಸನ್ಯಾಸದ ಸ್ವೀಕರಿಸಿದ ಮೇಲೆ ಅವರಿಗೆ ಆ ಹೆಸರನ್ನು ಅವರ ಗುರುಗಳು ಕೊಟ್ಟರು. ಹರೇ ಕೃಷ್ಣ. ಹಾಗಾಗಿ ಶ್ರೀಲ ಪ್ರಭುಪಾದರ ಬಗ್ಗೆ ಇವತ್ತು ಇದು ಇಷ್ಟಿನ ಒಂದು ಪಾಠ. ನಾಳೆ ಇದನ್ನ ಮುಂದುವರಿಸಲಾಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ
ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಜೈ ಗೌರನಿತಾಯ ಕಿ ಜೈ, ಶ್ರೀ ಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಾಳೆ ಕೂಡ ಒಂದು ಈ ತರಗತಿ ಇರುತ್ತೆ, ತಾವೆಲ್ಲರೂ ಬರಬೇಕು. ಹರೇ ಕೃಷ್ಣ. ಇದು 5 ದಿವಸ ನಡ್ತಕ್ಕಂಥ ತರಗತಿ. ಹರೇ ಕೃಷ್ಣ. ಮಾತಾಜಿ ಹರೇ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ, ಒಂದ್ ಕ್ವಶನ್ ಇದೆ.